ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನಗರದ ಹೊರವಲಯದಲ್ಲಿರುವಂತಹ ಸೂರತ್ಕಲ್ ಅನ್ನುವಂಥ ಜಾಗದಲ್ಲಿದ್ದೀವಿ. ಇಲ್ಲಿ ಸಂತೋಷ್ ಮತ್ತು ಅವರ ತಾಯಿ ಲಕ್ಷ್ಮಿ ಅವರು ಮಾಡಿರುವಂಥ ಒಂದು ಡೈರಿ ಫಾರ್ಮಲ್ಲಿ ಬಂದಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಸುಮಾರು 8 ಬ್ರೀಡ್ ಆಫ್ ಡೈರಿ ಕ್ಯಾಟಲ್ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಹಾಲ್ಸ್ಟಿನ್ ಫ್ರೀಷನ್ನು, ಜರ್ಸಿ, ಆಮೇಲೆ ಜರ್ಮನ್ ಬ್ರೀಡ್ಗಳು ಸಾಕಷ್ಟು, ಡೆನ್ಮಾರ್ಕ್ ಬ್ರೀಡ್ಗಳು, ಇವೆಲ್ಲ ಸಾಕಷ್ಟು ಸುಮಾರು ಒಂದು 70-80 ಹಸುಗಳನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇವರೇ ಸುಮಾರು ಒಂದು 10-15 ವರ್ಷದಿಂದ ಮಾಡಿ ಅದರಲ್ಲಿ ಯಾವುದು ಒಳ್ಳೆ ಹಿಸ್ಟ್ರಿ ಇರುವಂಥ ಅನಿಮಲ್ಸ್ ಇದ್ದಾವೆ ಅವನ್ನ ಇಟ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷ ಅಂತಂದರೆ ಇವನ್ ಗಂಡು ಕರುಗಳನ್ನ ಕೂಡ ಇವರು ಎಲ್ಲೂ ಮಾರಾಟ ಮಾಡೋದು ಅಥವಾ ಡಿಸ್ಪೋಸ್ ಮಾಡೋದು ಮಾಡಿಲ್ಲ, ಎಲ್ಲನೂ ಮೇಂಟೈನ್ ಮಾಡಿದ್ದಾರೆ. ಇದನ್ನ ಹೇಳ್ತಾ ಇದ್ರು, ಇದು ಕೇವಲ 20 ದಿನದ್ದು ಇದಂತೆ. ಸರ್ ಇದು ಹೇಳಿ ಸರ್, ಇದ್ರ ಬಗ್ಗೆ ಹೇಳಿ. ಹಿಂಗೆ 20 ಡೇಸ್ ಅಷ್ಟೇ. ಯಾವ್ಯಾವ ಕ್ರಾಸ್ ಅದು? ಇದು ಜರ್ಸಿ ಕ್ರಾಸ್. ಜರ್ಸಿ ಕ್ರಾಸ್. ಓಕೆ. ಇದು ಕೊಟ್ಟದ್ದು ಅದೇ ಜರ್ಸಿ ಅದು ಸರ್. ಇವರು ಸಂತೋಷ್ ಅಂತ, ಇವರು ಮೂಲತಃ ಸಿವಿಲ್ ಇಂಜಿನಿಯರ್. ಅದ್ರ ಜೊತೆಗೆ ಹವ್ಯಾಸವಾಗಿ ಮತ್ತೆ ಪ್ಯಾಷನ್ ಇಂದ ಇದನ್ನ ಮಾಡ್ತಾ ಇದ್ದಾರೆ. ಇದು ಅವ್ರ ತಾಯಿಯವರು ಲಕ್ಷ್ಮಿ ಅವರು ಅಂತ. ಸೊ ಇವರು ಕೂಡ ಇದನ್ನೆಲ್ಲ ಕಂಪ್ಲೀಟ್ ಮೇಂಟೈನ್ ಮಾಡೋದ್ರಲ್ಲಿ ಇವ್ರದೇ ಬಹಳ ದೊಡ್ಡ ಪಾತ್ರ ಇದೆ. ಇದರಲ್ಲಿ ಒಂದು ಒಳ್ಳೆ ಬ್ರೀಡ್ ಇದೆ ನೋಡಿ. ಇದು ಕೇವಲ 1.5-2 ತಿಂಗಳದಷ್ಟೇ. ಅದು HF ಗೆ ಗೀರ್ ಕೊಟ್ಟಿರೋ ಕ್ರಾಸ್ ಮಾಡಿರುವಂತದ್ದು. ಎಷ್ಟು ವರ್ಷದ ಸರ್ ಇದು? 3 years ಒಳಗೆ ಕರು ಹಾಕಿದ್ಯಾ? ಇಲ್ಲ, ಈಗ ಒಂದು ನೆಕ್ಸ್ಟ್ ಮಂತ್ ಕೊಡ್ತಾ ಇದೆ, ನೆಕ್ಸ್ಟ್ ಮಂತ್ ಅಲ್ಲಿ. ಓಕೆ. ಇವರೇ ಎಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ. ಡ್ರೈ ಫೀಡು, ಸೈಲೇಜು ಮತ್ತೆ ಹಸಿವನ್ನೆಲ್ಲ ಕಟ್ ಮಾಡಿಬಿಟ್ಟು ಮಾಡುವಂಥದ್ದು ಮಾಡ್ತಾರೆ. ದಿನಕ್ಕೆ 2 ಹೊತ್ತು, ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಫೀಡು ಮತ್ತೆ ಇದ್ರದ್ದು ಫೀಡ್ ಅಂತಂದ್ರೆ ಇಲ್ಲಿ ಫೀಡ್ ಮುಖ್ಯವಾಗಿ ಇವರು ಇದು ಹೆಸರು ಬೂಸ. ಹಾ, ಇದು ನೆಲಕಡಲೆ ಹಿಂಡಿ, ಎಳ್ಳು ಹಿಂಡಿ. ಅದು ಇದು ತೆಂಗಿನಕಾಯಿ, ಇದು ರೋಸ್ಟೆಡ್ ತೆಂಗಿನಕಾಯಿ. ಹಾ, ತೆಂಗಿನಕಾಯಿ ಇದು ರೋಸ್ಟೆಡ್. ಇದು ಓಕೆ. ಇದು ಅಲ್ಲ, ಇದು ಕರುಗಳಿಗೆ. ಹಾ, ಇದು ಎಳ್ಳಿಂಡಿ, ಇದು ತೆಂಗಿನಕಾಯಿ, ಇದು ಜೋಳದ ಬೂಸ. ಹಾ, ಇದು ಗೋಧಿ ಬೂಸ. ಎಲ್ಲ ಮಿಕ್ಸ್ ಆಗ್ತಿರೋ, ಒಂದೇ ತರದ್ದಂತ ಹಾಕಲ್ಲ. ಇದು ಕಾಟನ್ ಕೇಕ್. ಕಾಟನ್ ಕೇಕ್. ಇದು ನೆಲಕಡಲೆ. ಇದು ಗ್ರೀನ್ ಫೀಡ್ ಹುಲ್ಲು ಏನ್ ಬರುತ್ತೆ, ಇದು ಜೋಳ. ಇವರಲ್ಲೇ ಪ್ರೊಡ್ಯೂಸ್ ಮಾಡಿದ್ದು ಅಥವಾ ಬೈ ಮಾಡಿದ್ದು, ಅದನ್ನ ಡೈಲಿ ಬೇಸಿಸ್ ಮೇಲೆ ಇಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ತಾರೆ. ಕಟ್ ಮಾಡಿ ಹಾಕೋದ್ರ ಉದ್ದೇಶ ವೇಸ್ಟೇಜ್ ಆಗಬಾರ್ದು ಅಂತ. ಇದು ಸೈಲೇಜ್ ಸ್ಟೋರ್ ಮಾಡಿಟ್ಟಿರುವಂತ ರೂಮು. ಇದರಲ್ಲಿ ಎಷ್ಟು ರೂಪಾಯಿ ಕೆಜಿ ಸಿಗ್ತಾ ಇದೆ ಸರ್ ಸೈಲೇಜ್ ನಿಮಗೆ? 50 kg ಬೈಲಿ. ಇದು ನಾವು ಅಟ್ ಎ ಟೈಮ್ ಒಂದು 14 ಟನ್ ತರ್ತೀವಿ ಒಂದು ತಿಂಗಳಿಗೆ. 10 ಅಲ್ಲ, ಏನು ಕೆಜಿ ಎಷ್ಟು ರೂಪಾಯಿ ಸಿಗ್ತಾ ಇದೆ ನಿಮಗೆ ಇವಾಗ? ಕೆಜಿಗೆ 6 rupees 50 paise. ಎಲ್ಲಿಂದ ತರೋದು? ಇದು ನಾವು ಚಂದ್ರಾಯಪಟ್ಟಣ ತರೋದು. ಇಲ್ಲೇ. ಸೊ ಇದೇನಿದೆ ಕೇವಲ 2.5 ತಿಂಗಳದು. ಸರ್ ಇದು ಯಾವ್ದಾವ್ದು ಕ್ರಾಸ್ ಆಗಿರೋದು? ಗಿರಿಗೆ ತಾರ್ ಪಾರ್ಕ್ ಕೊಟ್ಟಿದ್ದೀವಿ. ಗಿರಿಗೆ ತಾರ್ ಪಾರ್ಕ್. ಜರ್ಸಿಗೆ ತಾರ್ ಪಾರ್ಕ್ ಅಲ್ಲಿ ಕೊಟ್ಟಿರುವಂತದ್ದು. ಕೇವಲ 2.5 ತಿಂಗಳಲ್ಲಿ ಇಷ್ಟು ಒಳ್ಳೆ ಗ್ರೋತ್ ಬಂದಿದೆ. ಇವ್ರು ಸಂತೋಷ್ ಅವರ ಫ್ರೆಂಡ್ ಸರ್ಕಲ್ಗಳು ಮತ್ತೆ ಈ ಫಾರ್ಮ್ ಬಗ್ಗೆ ಗೊತ್ತಿರುವಂತವ್ರೆ ಹಾಲುಗಳನ್ನ ತಗೊಂತಾರೆ. ಇವರೆಲ್ಲೂ ಹೆಚ್ಚಿಗೆ ಡೈರಿ ಹಾಕೋದು ಅದೆಲ್ಲ ಮಾಡಲ್ಲ, ಮನೆಗೆ ಸಪ್ಲೈ ಮಾಡ್ತಾರೆ. ಸೊ ಇದೆಲ್ಲ ಹಾಲು ಕರೀಲಿಕ್ಕೆ ಆ ಟ್ಯಾಂಕ್ಸ್ ಯೂಸ್ ಮಾಡುವಂಥದ್ದು. ಸರ್, ಒಟ್ಟಾರೆಯಾಗಿ ಡೈರಿ ಉದ್ಯಮದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಡೈರಿ ಉದ್ಯಮ ಅಂತಂದ್ರೆ ಇಟ್ಸ್ ಸೇಮ್ ನಾವು ಬಿಸ್ನೆಸ್ ಇದ್ದಂಗೆ, ಬಟ್ ಇಟ್ ಈಸ್ ಎನ್ ಪ್ರಾಫಿಟೇಬಲ್ ಇದು ಯಾವುದು ಉದ್ಯಮವೇ. ಬಟ್ ನಾವು ಕಮಿಟ್ಮೆಂಟ್ ಕೊಟ್ಟು ಮಾಡಿದ್ರೆ ಇಟ್ ಈಸ್ ಎ ಪ್ರಾಫಿಟೇಬಲ್. ಅದೇ ನಾವು ಫ್ಯಾಷನ್ಗೋಸ್ಕರ ಅಥವಾ ಬೇರೆ ಯಾವುದೋ ಇದಕ್ಕೆ ಮಾಡಿದ್ರೆ ಇಟ್ ಇಸ್ ನಾಟ್ ಎ ವರ್ತ್. ಮಿಲ್ಕ್ ಒಂದೇ ಅಂತೇಳಿ ಅಲ್ಲ, ಮಿಲ್ಕ್ ಇದೆ, ಅದರ ಬೈ ಪ್ರಾಡಕ್ಟ್ಸ್ ಎಲ್ಲ ಮಿಲ್ಕ್, ಕರ್ಡ್, ಗೀ ಇದನ್ನೆಲ್ಲ ಇದು ಮಾಡಿದ್ರೆ ಪ್ಲಸ್ ಅದರ ಒಟ್ಟಿಗೆ ಈಗ ಸಗಣಿ, ಕರುಗಳು
ಇದನ್ನೆಲ್ಲ ಇಟ್ಕೊಂಡ್ರೆ ಇಟ್ ಇಸ್ ರಿಯಲಿ ಪ್ರಾಫಿಟೇಬಲ್ ಇದು. ಇವಾಗ ನೀವು ಹಾಲು ಮಾರಾಟ ಮಾಡುವಂಥದ್ದು ಡೈರಿಗೆ ಜಾಸ್ತಿ ಹಾಕಲ್ಲ, ಇಂಡಿವಿಜುವಲ್ ಕಸ್ಟಮರ್ಸ್ಗೆ ಕೊಡ್ತೀನಿ ಅಂತ ಹೇಳಿದ್ರಿ. ಹೌದು. ಈಗ ನಾವು ಹಾಲನ್ನು ಮ್ಯಾಕ್ಸಿಮಮ್ 90% ಅಷ್ಟು ಹಾಲನ್ನು ನಾವು ಹೊರಗಡೆ ಇಂಡಿವಿಜುವಲ್ ಡೋರ್ ಟು ಡೋರ್ ಡೈರಿಯಲ್ಲಿ ಮಾಡ್ತೀವಿ. ಮಿಕ್ಕಿದ ಸ್ವಲ್ಪ ಎಂತ ಡಿಫರೆನ್ಸ್ ಇದ್ರೆ ಅದನ್ನು ನಾವು ಡೈರಿಗೆ ಹಾಕ್ತೇವೆ. ಇಲ್ಲ ಅಂತಿದ್ರೆ ಪನ್ನೀರ್ ಮಾಡ್ತೀವಿ, ಪನ್ನೀರನ್ನು ಮಾಡಿ ಪನ್ನೀರು ಇದು ಮಾಡ್ತೀವಿ. ಒಟ್ಟು ಎಷ್ಟು ಜಾಗದಲ್ಲಿ ಮಾಡಿದಿರಿ ಇದು ಡೈರಿ? ಒಟ್ಟು ಎಷ್ಟು ಜಾಗದಲ್ಲಿ ಮಾಡಿದಿರಿ ಇದು ಡೈರಿ? 13 ಸೆಂಟ್ಸ್. ಹೌದಾ? ನೀವು ಎಷ್ಟು ವರ್ಷದಿಂದ ಮಾಡಿರುವಂತದ್ದು ಇದು? ಸಾಧಾರಣ 21-22 ನನ್ನ ಏಜ್ಗೆ ಸ್ಟಾರ್ಟ್ ಮಾಡಿ ಅಂದ್ರೆ ಸುಮಾರು 40 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಇಷ್ಟು ಸ್ಕೇಲ್ ಅಲ್ಲಿ ಮಾಡಿದ್ದು? ಇಷ್ಟು ಸ್ಕೇಲ್ ಅಲ್ಲಿ ಈಗ ಒಂದು 20 ಹಸು ಇದ್ದದ್ದು 15 ವರ್ಷ. ಓಕೆ. ಈಗ ತಾವು ಇಲ್ಲಿ ಇದೇನು ಮಿಲ್ಕ್ ಯೂನಿಯನ್ ಅದರದ್ದು ಕೂಡ ಪದಾಧಿಕಾರಿಗಳಿದ್ದೀರಿ. ಸೊ ಇದೆ. ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಹಿಳೆಯರಿಗೆ ಸ್ವತಃ ಮಾಡಿದ್ರೆ ಅದರಲ್ಲಿ ಇದು ಲಾಭ ಉಂಟು, ಇಲ್ಲಂತ ನಾವು ಹೇಳುದಿಲ್ಲ. ಮಾಡಬೇಕು. ಅದೇ ಮತ್ತೆ ಅವರನ್ನು ನೋಡಿ ಇವರನ್ನು ಅವ್ರು ಕೊಡ್ಲಿ ಇವ್ ಮಾಡ್ಲಿ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ, ಅದು ಆಗೋದಿಲ್ಲ. ಕರೆಕ್ಟ್. ಮತ್ತಾದ್ರೂ ಅದರದ್ದು ಗಾಳಿ ಗೊತ್ತು ಮಾಡ್ಕೊಂಡು ಕೆಲಸ ಮಾಡಬೇಕು. ಅಲ್ಲ, ಹೊಸದಾಗಿ ಪ್ರಾರಂಭ ಮಾಡುವಂತವ್ರು ಪ್ರಯತ್ನ ಮಾಡಿದ್ರೆ ತಿಳ್ಕೊಬೋದಲ್ಲ. ಅದೆಲ್ಲ ಮಾಡ್ಬೋದು. ಹಾಗೆ ತಿಳಿದು ಹಾಗೆ ಇಲ್ಲಿ ನಮ್ಮ ಹತ್ರ ಅರಸು ಮನೆಯವರು ಫಸ್ಟ್ ನಮ್ಮ ಹತ್ರವೇ ಬಂದು ನೋಡಿ ಕೇಳಿ ಮಾಡಿ ಮುಂದುವರೆದು ಹೋದದ್ದು. ಹಾಗೆ ಒಟ್ಟಾರೆಯಾಗಿ ಡೈರಿ ಉದ್ಯಮವನ್ನ ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ ಅನ್ನುವಂಥದ್ದನ್ನ ನಾವು ಸಂತೋಷ್ ಅವ್ರನ್ನ ನೋಡಿ ಕಲಿಬಹುದು. ಅವರು ಮೂಲತಃ ಸಿವಿಲ್ ಇಂಜಿನಿಯರ್ ಆಗಿ ಅದರಲ್ಲೇ ಫುಲ್ ಟೈಮ್ ಕೆಲಸ ಇದ್ರು ಕೂಡ ಅವರು ಈ ಡೈರಿನ ಪ್ಯಾಷನ್ಗೋಸ್ಕರ ಪ್ಲಸ್ ಅದನ್ನ ಒಂದು ಲಾಭದಾಯಕ ಉದ್ಯಮವಾಗಿ ಹೇಗೆ ಮಾಡಬಹುದು ಅನ್ನೋಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ಈಗ ಸುಮಾರು ಒಂದು 60-70ಕ್ಕೂ ಹೆಚ್ಚು ಹಾಲು ಕರೆಯುವಂತ ಹಸುಗಳಿದ್ರೆ ಸುಮಾರು 30-40 ಕರುಗಳಿದಾವೆ. ಮತ್ತು ಇದರಲ್ಲಿ ಯಾವ ಗಂಡು ಕರುಗಳಿದಾವೆ ಅವನ್ನ ಯಾರು ಇವರು ಡಿಸ್ಪೋಸ್ ಮಾಡುವಂಥದ್ದು ಅಥವಾ ಕಡ್ಕಂತ ತಿನ್ನೋರಿಗೆ ಕೊಡುವಂಥದ್ದು ಆ ಥರದ್ದು ಯಾವುದು ಮಾಡಿಲ್ಲ. ಅವೆಲ್ಲವನ್ನು ಅವ್ರದ್ದು ಒಂದು ಮೂಡುಬಿದ್ರೆ ಫಾರ್ಮ್ ಇದೆ, ಅಲ್ಲಿ ಇಟ್ಕೊಂಡಿದ್ದಾರೆ. ಪ್ಲಸ್ ಕರುಗಳನ್ನ ಅಲ್ಲಿ ಬಿಡ್ತಾರೆ. ಸ್ವಲ್ಪ ಒಂದು ವಯಸ್ಸಿಗೆ ಬಂದು ಕ್ರಾಸಿಂಗ್ ಆದ್ಮೇಲೆ ಅದನ್ನ ಹಾಲು ಕರೀಲಿಕ್ಕೆ ರೂಢಿ ಮಾಡ್ಲಿಕ್ಕೆ ಅಂತಂದು ಇಲ್ಲಿ ಡೈರಿಗೆ ತಗೊಂಡ್ಬರ್ತಾರೆ. ಕೇವಲ 13 ಸೆಂಟ್ಸ್ ಅಲ್ಲಿ ಇಷ್ಟು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಸುತ್ತಮುತ್ತ ಸ್ವಲ್ಪ ಅವ್ರ ಪರಿಚಯಸ್ಥರು, ಸಂಬಂಧಿಕರು ಅವ್ರದ್ದು ಜಾಗಗಳನ್ನ ತಗೊಂಡು ಕೂಡ ಅದನ್ನು ಕೂಡ ಉಪಯೋಗಿಸ್ತಾ ಇದ್ದಾರೆ. ಮನಸ್ಸಿದ್ದರೆ ಮಾರ್ಗ ಅನ್ನುವಂಥದ್ದನ್ನ ನಾವು ಕೇಳಿದ್ದೀವಿ. ಇಲ್ಲಿ ನಾವು ಯಥಾವತ್ತಾಗಿ ತದ್ರೂಪ್ ನೋಡ್ಲಿಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಬಹಳಷ್ಟು ಜನಕ್ಕೆ ಇದು ಪ್ರೇರಣೆ. ನನಗಂತೂ ಪರ್ಸನಲಿ ಬಹಳ ಇನ್ಸ್ಪೈರ್ ಆಯಿತು. ಈ ವಿಡಿಯೋ ನೋಡಿದ್ರು ಸಾಕಷ್ಟು ಜನ ಇಷ್ಟಪಡ್ತಾ ಇತ್ತು. ಥ್ಯಾಂಕ್ ಯು ವೆರಿ ಮಚ್.